ಅಲ್ಬೇನಿಯಾದ ದಿಬ್ರಾ ಪ್ರಾಂತ್ಯದ ಬಲ್ಕಿಚಾ ಕಣಿವೆಯ ಸ್ಟ್ರೀಕಾನ್ನಲ್ಲಿ 2 ಭಾಷೆಗಳ ಬರಹದ ಮಹಾಗುರಿಯೊಂದು ಪತ್ತೆಯಾಗಿ ಇತಿಹಾಸಕ್ಕೆ ಒತ್ತು ನೀಡಿದೆ. ಕ್ರಿಸ್ತಶಕ 3ನೇ ಶತಮಾನದ ಗ್ರೀಕರ ಈ ಗೋರಿ ರೋಮನ್ನರ ಕಾಲದಾಗಿದೆ. ಲ್ಯಾಟಿನ್ ಭಾಷೆಯಲ್ಲಿ ಜುಪಿಟರ್ ದೇವರನ್ನ ನೆನೆದ ಬರಹವಿದ್ರೆ ಗ್ರೀಕ್ ಭಾಷೆಯಲ್ಲಿ ಅಂತ್ಯಕ್ರಿಯೆಯ ವಾಕ್ಯಗಳು ಇವೆ. ಜೆಲಿಯನೋಪ್ ಯಾರು ಎಂಬ ಬಗೆಗೆ ಸ್ಪಷ್ಟತೆಯಿಲ್ಲ. ಇದು 8 ಹೂಳು ಕೋಣೆಗಳನ್ನು ಒಳಗೊಂಡ 30 ಅಡಿ 20 ಅಡಿ ಅಳತೆಯ ದೊಡ್ಡ ಕೋರೆ. 8ರಲ್ಲೂ ಶವ ಹೂಳಿದ್ದ ಗುರುತು ಇದೊಂದು ಕುಟುಂಬದ್ದು ಎಂದು ಸೂಚ್ಯವಾಗಿ ಹೇಳುತ್ತದೆ. ಗಾಜಿನ ಬಟ್ಟಲು, ಪಾತ್ರೆಗಳು ಜೊತೆಗೆ ಚಿನ್ನದ ದಾರ ಪೋಣಿಸಿದ ಬಟ್ಟೆ ಸಿಕ್ಕಿದೆ. ಬಟ್ಟೆಯನ್ನ ಮೂಲದಲ್ಲಿ ಶವಕ್ಕೆ ಹೊದಿಸಿದ್ರು.